ಹೃದಯ ಕೊರೊನರಿ ರಕ್ತನಾಳಗಳಲ್ಲಿನ ಕ್ಯಾಲ್ಸಿಫೈಡ್ ಬ್ಲಾಕ್ಗಳನ್ನು ಭೇದಿಸಲು ಸಹಾಯ ಮಾಡಬಲ್ಲ ಶಾಕ್ ವೇವ್ ಕೊರೊನರಿ ಇಂಟ್ರಾವ್ಯಾಸ್ಕ್ಯುಲರ್ ಲಿಥೋಟ್ರಿಪ್ಸಿ ಎಂಬ ಹೊಸ ತಂತ್ರಜ್ಞಾನದ ಚಿಕಿತ್ಸಾ ಪ್ರಕ್ರಿಯೆಯನ್ನು ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಮಾಡಲಾಗಿದೆ ಅಂತ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವೈದ್ಯಕೀಯ ನಿರ್ದೇಶಕರಾದ ಡಾ ಪ್ರಶಾಂತ್ ಮಾರ್ಲತ್ ತಿಳಿಸಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದರು. ಮಂಗಳೂರಿನ ಕುಂಟಿಕಾನದಲ್ಲಿರುವ ಎಜೆ ಆಸ್ಪತ್ರೆಯಲ್ಲಿ ಕೊರೊನರಿ ರಕ್ತನಾಳದ ಅಪರೂಪದ ಶಸ್ತ್ರಚಿಕಿತ್ಸೆಯನ್ನು ಡಾ ಬಿವಿ ಮಂಜುನಾಥ್ ಅವರ ತಂಡ ಯಶಸ್ವಿಯಾಗಿ ನಡೆಸಿದ್ದಾರೆ ಎಂದರು. ಆದರೆ ಇದೊಂದು ವಿನೂತನ ಒಂದು ಪ್ರೊಸೀಜರ್ ಈಗ ಕಾರ್ಡಿಯಾಲಜಿಯಲ್ಲಿ ಮಾಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಮತ್ತೆ ಅವರ ತಂಡ. ಇದು ಕೆಲವು ಇಂತಹ ಕೇಸ್ಗಳನ್ನು ನಮ್ಮ ದೇಶದಲ್ಲಿ ಮಾಡಿದ್ದಾರೆ ಹಾಗೂ ನಮ್ಮ ರಾಜ್ಯದಲ್ಲಿ ಇದು ಎರಡನೇ ಅಂತ ಕೇಸ್ ನಾವು ಮಾಡುವಂಥದ್ದು. ಸೊ ಇದು ತುಂಬಾ ರೇರ್ ಕೇಸ್ ಆಗಿರೋದ್ರಿಂದ ಹಾಗೂ ಈ ಒಂದು ಚಿಕಿತ್ಸಾ ವಿಧಾನದಿಂದ ಪೇಷಂಟ್ಸ್ಗೆ ತುಂಬಾ ಉಪಕಾರ ಆಗುವುದರಿಂದ ಈ ಮಾಹಿತಿಯನ್ನು ಎಲ್ಲ ಪಬ್ಲಿಕ್ಗಳಿಗೆ ನೀಡಬೇಕಾಗಿ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕರೆದಿದ್ದೇವೆ. ಆನಂತರ ಹೃದಯ ರೋಗ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾಗಿರುವ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಡಾ ಬಿವಿ ಮಂಜುನಾಥ್ ಅವರು ಅಪರೂಪದ ಶಸ್ತ್ರಚಿಕಿತ್ಸೆಯ ವಿಧಾನದ ಬಗ್ಗೆ ಮಾಹಿತಿ ನೀಡಿ, ಇಂದು ಕರಾವಳಿ ಕರ್ನಾಟಕದಲ್ಲಿಯೇ ಪ್ರಪ್ರಥಮವಾದ ಮತ್ತು ರಾಜ್ಯದಲ್ಲಿಯೇ ದ್ವಿತೀಯವಾದ ಚಿಕಿತ್ಸಾ ಪ್ರಕ್ರಿಯೆಯಾಗಿದ್ದು, ಇದುವರೆಗೂ ಭಾರತದಲ್ಲಿ ಸುಮಾರು 50 ರೋಗಿಗಳು, ವಿಶ್ವದಲ್ಲಿ 3,000 ರೋಗಿಗಳು ಈ ಚಿಕಿತ್ಸೆಗೆ ಒಳಪಟ್ಟಿರುತ್ತಾರೆ. ಹೃದಯದ ಕೊರೊನರಿ ರಕ್ತನಾಳಗಳ ಕ್ಯಾಲ್ಸಿಫೈಡ್ ಬ್ಲಾಕ್ ಅನ್ನು ತೆಗೆದುಹಾಕುವಲ್ಲಿ ಪ್ರಸ್ತುತ ಲಭ್ಯವಿರುವ ರೊಟಾಬ್ಲೇಷನ್ ತಂತ್ರಜ್ಞಾನದ ಮೂಲಕ ರಕ್ತನಾಳಗಳ ಆಳದಲ್ಲಿ ಅಂಟಿಕೊಂಡಿರುವ ಕ್ಯಾಲ್ಸಿಯಂ ಸಂಗ್ರಹವನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಅಸಾಧ್ಯ. ಇದಕ್ಕೆ ಹೋಲಿಸಿದರೆ ಈ ಸುಧಾರಿತ ತಂತ್ರಜ್ಞಾನದ ಶಾಕ್ ವೇವ್ ಲಿಥೋಟ್ರಿಪ್ಸಿಯು ಮೇಲ್ಪದರ ಹಾಗೂ ಅತ್ಯಂತ ಆಳದಲ್ಲಿರುವ ಕ್ಯಾಲ್ಸಿಯಂ ಸಂಗ್ರಹವನ್ನು ಸೀಳಿ ರಕ್ತನಾಳದ ಕ್ಯಾಲ್ಸಿಫೈಡ್ ಬ್ಲಾಕ್ ಅನ್ನು ಸಿಡಿದು ಒಡೆದು ತೆಗೆಯುತ್ತದೆ ಹಾಗೂ ರೊಟಾಬ್ಲೇಷನ್ಗಿಂತಲೂ ಅತ್ಯಂತ ಹೆಚ್ಚು ಸುರಕ್ಷಿತವಾಗಿದೆ ಎಂದರು. ಈ ಟೆಕ್ನಾಲಜಿ ಏನಾಗಿದೆ ಅಂದ್ರೆ ಒಳಗಡೆ ಇರೋ ಲೇಯರ್ ಇರೋ ಕ್ಯಾಲ್ಸಿಯಂ ಮತ್ತೆ ಮಧ್ಯದ ಲೇಯರ್ ಕ್ಯಾಲ್ಸಿಯಂನ ಈ ರೀತಿ ಒಂದು ಬೆಲೂನ್ ಇಟ್ಟು ನಾವು ಅದನ್ನ ಶಾಕ್ ವೇವ್ ನ ಪ್ರೊಡ್ಯೂಸ್ ಮಾಡಿ ಅದನ್ನ ಟ್ರಾನ್ಸ್ಮಿಟ್ ಮಾಡ್ತೀವಿ. ಇದು ಒಂದೊಂದು ಶಾಕ್ ವೇವ್ 10 ಸೆಕೆಂಡ್ಗೆ ಒಂದು ಶಾಕ್ ವೇವ್ ಕೊಡ್ತೀವಿ. ಅದು ಪಲ್ಸ್, ಈಚ್ ಪಲ್ಸ್ ಅದು ಒಂದು 10 ಸೆಕೆಂಡ್ಸ್ ಪಲ್ಸ್. ಆಗ ನೀವು ನೋಡೋ ತರ ಅದರಲ್ಲಿ ಒಂದು ಶಾಕ್ ವೇವ್ ಆದ್ಮೇಲೆ ಅದು ಒಳಗಡೆ ಇರೋ ಲಿಕ್ವಿಡ್ ಅಲ್ಲಿ ಒಂದು ವೇವ್ ಕ್ರಿಯೇಟ್ ಆಗುತ್ತೆ. ಈ ವೇವ್ ಕ್ರಿಯೇಟ್ ಆಗಿ ಅದು ಒಳಗಡೆ ಇರೋ ಕ್ಯಾಲ್ಸಿಯಂ, ಅದರ ರಾಕಿನ ಹೊರಗಡೆ ಇರೋ ಕ್ಯಾಲ್ಸಿಯಂನ ಹೋಗಿ ಅದು ಕಂಪ್ರೆಸ್ ಮಾಡುತ್ತೆ. ಕಂಪ್ರೆಸ್ ಮಾಡಿ ಆ ಕ್ಯಾಲ್ಸಿಯಂನ ಮೈಕ್ರೋ ಫ್ರಾಕ್ಚರ್ಸ್ ಮಾಡುತ್ತೆ. ಅಂದ್ರೆ ಸ್ಮಾಲ್ ಫ್ರಾಕ್ಚರ್ ಆಗುತ್ತೆ. ಆ ಫ್ರಾಕ್ಚರ್ ಆಗಿರೋದ್ರಿಂದ ರಕ್ತನಾಳ ದೊಡ್ಡದಾಗುತ್ತೆ. ಅಂದ್ರೆ ಈಗ ನಾವು ರಕ್ತನಾಳ ದೊಡ್ಡದು ಮಾಡಬೇಕಾದ್ರೆ ಕ್ಯಾಲ್ಸಿಯಂ ಅಲ್ಲಿ ಅದನ್ನು ನಾವು ಡಿಪಾಸಿಟ್ನ ನಾವು ಬ್ರೇಕ್ ಮಾಡದಲ್ಲೇ ಇದ್ರೆ ನಾವು ಸ್ಟೆಂಟ್ ಹಾಕೋದಿಕ್ಕಾಗಲ್ಲ. ಎಷ್ಟೋ ಪೇಷಂಟ್ಗಳಿಗೆ ಸ್ಟೆಂಟ್ ಹಾಕದಲ್ಲೇ ಇಂಥ ಪೇಷಂಟ್ ನಾವು ಬೈಪಾಸ್ಗೆ ಕಳಿಸಿರೋ ಚಾನ್ಸ್ ಉಂಟು. ಸೊ ಈ ಥರ ಟೆಕ್ನಾಲಜಿಲಿ ಏನಾಗುತ್ತೆ ಅಂತಂದ್ರೆ ನಾವು ಕ್ಯಾಲ್ಸಿಯಂನ ತೆಗೆಯೋದಿಕ್ಕೆ ಆಗುತ್ತೆ. ಅಂದ್ರೆ ಕ್ಯಾಲ್ಸಿಯಂನ ಒಳಗಡೆ ಲೇಯರು ಮಧ್ಯದ ಲೇಯರ್ನ ಕ್ಯಾಲ್ಸಿಯಂನ ನಾವು ತೆಗಿಬಹುದು. ಹೃದಯದಲ್ಲಿ ಅತ್ಯಂತ ದಟ್ಟವಾದ ಕ್ಯಾಲ್ಸಿಫೈಡ್ ಬ್ಲಾಕ್ ಅನ್ನು ಹೊಂದಿರುವ 71 ವರ್ಷ ಪ್ರಾಯದ ವ್ಯಕ್ತಿಗೆ ಅತ್ಯಂತ ಅಪರೂಪದ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಹೃದಯ ಚಿಕಿತ್ಸಾ ಪ್ರಕ್ರಿಯೆಯನ್ನು ನಡೆಸಲಾಗಿತ್ತು. ಎಜೆ ಆಸ್ಪತ್ರೆಯ ಹೃದಯ ರೋಗ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾಗಿರುವ ಡಾ ಬಿವಿ ಮಂಜುನಾಥ್ ಅವರ ತಂಡ ಅಪರೂಪದ ಶಸ್ತ್ರಚಿಕಿತ್ಸೆ ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.